ಇವತ್ತು ಪುತ್ತೂರಿನ ಜನ ಇವತ್ತು BJPಗೆ ಬೋಣಿ ಆಗ್ತಾ ಇಲ್ಲ. ಒಂದು ವೇಳೆ ಸಂಜೀವ ಮಠಂದೂರ್ರವರು ಅವರ ಅವಧಿಯಲ್ಲಿ 5 ವರ್ಷದಲ್ಲಿ ಬಹಳ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಯಾಕೆ ಈ ಗತಿ ಬರ್ತಾ ಇತ್ತು? ಅವರು ಕೆಲಸ ಮಾಡಲಿಲ್ಲ. ಒಂದು ಶಾಸಕರಾಗಿ ಹೇಗೆ ಏನು ಮಾಡಬಹುದು ಎನ್ನುವುದನ್ನು ಸಾಬೀತುಪಡಿಸಿದವರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು. ನಿಮ್ಮ BJPಯವರು ನಮ್ಮ ಚರ್ಚೆಗೆ ಬರಲಿ, ಅಲ್ಲಿ ಇಲ್ಲಿ ಏನಾದರೂ ಒಂದು ಹೇಳಿಕೆ ಕೊಡುವಂಥದ್ದು ನಿಮಗೆ ನಾಚಿಕೆಗೇಡಿನ ವಿಚಾರ. ನಿಮ್ಮ BJPಯವರು ನಿಮ್ಮ ಜೊತೆಯಲ್ಲಿ ಯಾರೂ ಇಲ್ಲ. ನೀವು ಇದೇ ಕುಂದಾಪುರದವರಿಗೆ ಕಾಂಟ್ರಾಕ್ಟ್ ನೀವೇ ಅಲ್ವ ಈ ರಸ್ತೆಯನ್ನು ಮೊದಲು ಕೊಟ್ಟವರು. ನಿಮಗೆ ಅರ್ಹತೆ ಇದ್ದರೆ ಒಳ್ಳೆಯದನ್ನು ಒಪ್ಪಿಕೊಳ್ಳಿ, ಇಲ್ಲದಿದ್ದರೆ ಈ ತಂಟೆಗೆ ನೀವು ಬರಬೇಡಿ. ನಿಮ್ಮ ಮನೆಗೆ ಹೋಗುವ ರಸ್ತೆಯನ್ನೊಮ್ಮೆ ನೀವು ಗಮನಿಸಿ. ಅದರ ಬಗ್ಗೆ ನೀವು ನಿಮ್ಮ ಪಾರ್ಲಿಮೆಂಟ್ ಸದಸ್ಯರು ಬ್ರಿಜೇಶ್ ಶೌಟರಲ್ಲಿ ಮಾತಾಡಿದ್ದೀರಾ? ನಿಮ್ಮ ಮನೆಗೆ ಹೋಗುವ ದಾರಿ ಸರಿಪಡಿಸಲಿಕ್ಕೆ ಅವಶ್ಯಕತೆ ಇದ್ದರೆ ನಮ್ಮ ಶಾಸಕರನ್ನೊಮ್ಮೆ ಭೇಟಿಯಾಗಿ. ಕಳೆದ 3 ವರ್ಷಗಳಿಂದ ಪುತ್ತೂರಿನಲ್ಲಿ ಸರ್ವ ರೀತಿಯ ಅಭಿವೃದ್ಧಿಯ ಪರ್ವಗಳು ನಡೀತಾ ಇದೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಪುತ್ತೂರಿನ ಶಾಸಕರಾದ ನಂತರ ಸುಮಾರು 2,500ಕ್ಕಿಂತಲೂ ಮಿಕ್ಕಿ ಅನುದಾನವನ್ನು ಪುತ್ತೂರಿಗೆ ತರಿಸಿ ಇವತ್ತು ಎಲ್ಲ ವಿಭಾಗಗಳಲ್ಲಿ, ಮುಖ್ಯವಾಗಿ ರಸ್ತೆ, ಮೋರಿ, ಕುಡಿಯುವ ನೀರು, ಮೆಡಿಕಲ್ ಕಾಲೇಜು ಸಹಿತ ಅನೇಕ ಅಭಿವೃದ್ಧಿ ಕೆಲಸಗಾರಿಗಳು ಇವತ್ತು ಆಗ್ತಾಯಿದೆ. ನಾನು ಇವತ್ತು ಈಗ ಬೊಳುವಾರುನಿಂದ ಉಪ್ಪಿನಂಗಡಿ ಹೋಗುವ ಮುಖ್ಯ ರಸ್ತೆಯಲ್ಲಿದ್ದೇನೆ. ಬೊಳುವಾರು ಜಂಕ್ಷನ್ನಲ್ಲಿ ಒಂದು ಸರ್ಕಲ್ ನಿರ್ಮಾಣ ಆಗ್ತಾಯಿದೆ. ಮತ್ತೊಂದು ಸರ್ಕಲ್ ಈಗ ಆಂಜನೇಯ ಕ್ಷೇತ್ರದ ಹತ್ತಿರದಲ್ಲಿ ಸರ್ಕಲ್ ನಿರ್ಮಾಣ ಆಗ್ತಾಯಿದೆ. ನಾವೆಲ್ಲ ಗಮನಿಸ್ತಾ ಇರುವಂಥ ಅತ್ಯುತ್ತಮವಾದ ಮೇಲ್ದರ್ಜೆಯ ಒಂದು ಗುಣಮಟ್ಟದ ಕಾಂಕ್ರೀಟ್ ರಸ್ತೆಯನ್ನು ತಾವೆಲ್ಲ ಗಮನಿಸ್ತಾ ಇರ್ಬೋದು. ಈ ರಸ್ತೆಯ ನಿರ್ಮಾಣಕ್ಕಾಗಿ ಸುಮಾರು 38 ಕೋಟಿ ರೂಪಾಯಿಗಳನ್ನು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಇವತ್ತು ಅನುದಾನವನ್ನು ಮೀಸಲಿರಿಸಿ ಪುತ್ತೂರಿನಿಂದ ಇವತ್ತು ಭಾಳ ಮುಖ್ಯವಾಗಿ ಮೆಡಿಕಲ್ ಕಾಲೇಜ್ ಆಗುವಂಥ ಪ್ರದೇಶಕ್ಕೆ ಹೆಬ್ಬಾಗಿಲಾಗಿರುವಂಥ ಬೊಳುವಾರಿನಿಂದ ಒಂದು ಸರ್ಕಲ್ ಬೊಳುವಾರಿನಲ್ಲಿ, 2ನೇ ಸರ್ಕಲ್ ಆಂಜನೇಯ ಕ್ಷೇತ್ರದ ಬಳಿಯಲ್ಲಿ ಇವತ್ತು ನಿರ್ಮಾಣಗೊಳ್ಳುತ್ತಾ ಇರುವಂಥದ್ದು. ಮತ್ತು ಈ ಕಾಮಗಾರಿಗಳು ಭಾಳಷ್ಟು ಸುಸೂತ್ರವಾಗಿ, ಅಂದರೆ ಈಗಾಗಲೇ ಕಳೆದ 3 ತಿಂಗಳುಗಳಿಂದ ಈ ಕೆಲಸ ರಸ್ತೆಯ ವಿಸ್ತರಣೆಗಾಗಿ ಜಮೀನಿನ ಸ್ವಾಧೀನ ಮತ್ತಿತರ ಕೆಲಸ ಕಾರ್ಯಗಳು ಭಾಳ ಸುಸೂತ್ರವಾಗಿ ನಡೀತಾ ಇದೆ. ಆದರೆ ಮೊನ್ನೆಯಾಗಿ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಸಂಜೀವ ಮಠಂದೂರವರು ಈ ಪ್ರದೇಶಕ್ಕೆ ಭೇಟಿ ಕೊಟ್ಟು ಇವರಲ್ಲಿ ಯಾರು ದೂರು ಕೊಡಲಿಲ್ಲ. ನಮಗೆ ಇಲ್ಲಿ ತೊಂದರೆ ಆಗ್ತಾ ಉಂಟು, ರಸ್ತೆ ಕೆಲಸದಿಂದ ಏನೋ ತೊಂದರೆ ಆಗ್ತಾ ಉಂಟು ಎಂದು ಯಾರೂ ದೂರು ಕೊಡಲಿಲ್ಲ. ಅವರು ಉಪ್ಪಿನಂಗಡಿಗೆ ಹೋಗುವವರು ಒಮ್ಮೆ ನೋಡಿರ್ಬೋದು. ಇದನ್ನೆಲ್ಲ ನೋಡುವಾಗ ಅವರಿಗೆ ಹೊಟ್ಟೆ ಕಿಚ್ಚು, ಹೊಟ್ಟೆ ನೋವು ಪ್ರಾರಂಭಗೊಂಡು ಏನಾದರೂ ಇದಕ್ಕೆ ಹೇಳಬೇಕಲ್ವ. ಈ ಅಭಿವೃದ್ಧಿಯನ್ನು ಅವರಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ಪುತ್ತೂರಿನಲ್ಲಿ ಈಗ ಕಳೆದ 3 ವರ್ಷದಿಂದ ಆಗ್ತಾ ಇರುವ ಕೆಲಸ ಕಾರ್ಯಗಳನ್ನು ನೋಡಿ ಅವರಿಗೆ ಒಂದು ದಿನವೂ ನೆಮ್ಮದಿ ಇಲ್ಲ. ನನ್ನ ಕಾಲದಲ್ಲಿ ನಾನು ಏನೂ ಮಾಡಲಿಕ್ಕಾಗಲಿಲ್ಲ, ಈಗ ಅಶೋಕ್ ರೈ ಅವರು ಈ ರೀತಿಯೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರಲ್ವ. ಪುತ್ತೂರಿಗೆ ಮೆಡಿಕಲ್ ಕಾಲೇಜು ತಂದು ಬಿಟ್ಟರು, ಪುತ್ತೂರಿಗೆ ಕುಡಿಯುವ ನೀರನ್ನು ತಂದರು. ಇವತ್ತು ಹಳ್ಳಿಗಳಲ್ಲಿ ಗ್ರಾಮಗಳಿಗೆ ಭೇಟಿ ಕೊಡ್ತಾರೆ. ಎಲ್ಲ ಕಡೆಗಳಲ್ಲಿ ರಸ್ತೆ ಕಾಮಗಾರಿಗಳು, ಹಳ್ಳಿಗಳ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವಂಥದ್ದು ಮತ್ತು ಬಡವರಿಗೆ ನಿವೇಶನಗಳನ್ನು ಕೊಡುವಂಥದ್ದು ಯಾವ ವಿಧದಲ್ಲಿ ಕೇಳಿದರೂ ಪುತ್ತೂರಲ್ಲಿ ಇವತ್ತು ಒಂದು ರೀತಿಯ ಇನ್ನು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಅನೇಕ ಬಾರಿ ಹೇಳಿದೆ, ಇಡೀ ಕರ್ನಾಟಕದಲ್ಲಿ ಒಬ್ಬ ಶಾಸಕರಾಗಿ ಇಷ್ಟು ಕೆಲಸವನ್ನು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ಒಂದು ಕಡೆ ನಮ್ಮ ಕಾಂಗ್ರೆಸ್ ಭವನದ ಉದ್ಘಾಟನೆಯ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿಗಳು, ಆಗಿನ KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭ ನಮ್ಮ ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬಂದಾಗ ಹೇಳ್ತಾರೆ, ನಾವು ವೇದಿಕೆಯಲ್ಲಿ ನಾನು ಹೇಳಿದೆ ಸುಮಾರು 2,100 ಕೋಟಿ ರೂಪಾಯಿಗಳನ್ನು ಪುತ್ತೂರಿಗೆ ಅನುದಾನವನ್ನು ತಂದಂಥ ಪುತ್ತೂರಿನ 10 ಅಭಿವೃದ್ಧಿ ಕಾಮಗಾರಿಗಳನ್ನು ಭಾಳ ನಿರಾಳವಾಗಿ ಮಾಡ್ತಾ ಇರುವಂಥ ನಮ್ಮ ಪುತ್ತೂರಿನ ಶಾಸಕರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅಂತ ಹೇಳುವಾಗ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಅಲ್ಲಿ ವೇದಿಕೆಯಲ್ಲಿ ಹೇಳ್ತಾರೆ, ನನ್ನ ಕ್ಷೇತ್ರಕ್ಕೂ ಇಷ್ಟು ಅನುದಾನವನ್ನು ತರಿಸಲಿಕ್ಕೆ ಆಗಲಿಲ್ಲ, ಆದರೆ ಪುತ್ತೂರಿನ ಅಶೋಕ್ ಕುಮಾರ್ ರೈ ಇಷ್ಟು ಅನುದಾನವನ್ನು ತರಿಸಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥದ್ದು ಶ್ಲಾಘನೀಯ ಅಂತ ಹೇಳುವಂಥ ಮಾತನ್ನು ನಮ್ಮ KPCC ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಈಗಿನ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡ್ತಾರೆ. ಆಗಿರುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕು, ಇವತ್ತು ಪುತ್ತೂರಿನ ಜನ ಇವತ್ತು BJPಗೆ ಬೋಣಿ ಆಗ್ತಾ ಇಲ್ಲ. BJPಯವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಅಭಿವೃದ್ಧಿ ಯಾರು ಮಾಡ್ತಾರೆ ಅವರ ಪರವಾಗಿ ನಾವಿದ್ದೇವೆ ಅಂತೇಳಿ.
ಅದು ಅನೇಕ ಕಡೆಗಳಿಗೆ ಹೋಗುವಾಗ ಅಲ್ಲಿ BJPಗರೇ ಮುಂದೆ ಬಂದು ಗಲಾಟೆ ಮಾಡಿ ಮುಂದೆ ನಾನು ಸ್ಟೇಟ್ಮೆಂಟ್ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಆ ಊರಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನವನ್ನು ಇರಿಸಿರುವಂಥದ್ದು, ಆ ಊರಿನ ಅಭಿವೃದ್ಧಿಗಾಗಿ ಅಶೋಕ್ ಕುಮಾರ್ ರೈ ತೊಡಗಿಸಿಕೊಳ್ಳುತ್ತಾ ಇರುವಂಥದ್ದು, ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇರುವಂಥದ್ದು, ಇದನ್ನೆಲ್ಲ ಗಮನಿಸುವಾಗ ಇವತ್ತು BJPಗವರಿಗೆ ಬೋಣಿ ಇಲ್ಲ. ನಾನು ಅದನ್ನು ಅನೇಕ ಬಾರಿ ಹೇಳಿದೆ. ಕಳೆದ ಚುನಾವಣೆಯಲ್ಲಿ 3ನೇ ಸ್ಥಾನಕ್ಕೆ BJP ಹೋಗಿದೆ. ಕೇವಲ 37,000 ಮತಗಳನ್ನು ಮಾತ್ರ ಪುತ್ತೂರಿನಲ್ಲಿ ಪಡ್ಕೊಂಡಿದೆ. ಒಂದು ವೇಳೆ ಸಂಜೀವ ಮಠಂದೂರ್ರವರು ಅವರ ಅವಧಿಯಲ್ಲಿ 5 ವರ್ಷದಲ್ಲಿ ಭಾಳ ಕೆಲಸ ಮಾಡ್ತಾ ಇದ್ದರೆ ಅವರಿಗೆ ಯಾಕೆ ಈ ಗತಿ ಬರ್ತಾಯಿತ್ತು? 37,000 ಮತಗಳನ್ನು ಪಡೆಯುವ ಪರಿಸ್ಥಿತಿ ಯಾಕೆ ಬರ್ತಾಯಿತ್ತು? ಅವರು ಕೆಲಸ ಮಾಡಲಿಲ್ಲ. ಏನೋ ಸಣ್ಣ ಪುಟ್ಟ ಅನುದಾನಗಳನ್ನು ಬಂದದ್ದು ಹಂಚಿದ್ದು ಬಿಟ್ಟರೆ ಒಂದು ಶಾಸಕರಾಗಿ ಏನು ಮಾಡ್ಬೋದು ಎನ್ನುವುದನ್ನು ಸಾಬೀತುಪಡಿಸಿದವರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು. ಇವತ್ತು ಮೆಡಿಕಲ್ ಕಾಲೇಜನ್ನೇ ಉಲ್ಲೇಖ ಮಾಡಿದರೆ ಎಲ್ಲರೂ ಹೇಳ್ತಾ ಇದ್ರು ಅದೆಲ್ಲ ಆಗೋದಿಲ್ಲ ಹೋಗೋದಿಲ್ಲ ಅಂತೇಳಿ. ಈಗ ಅನುದಾನ ಬಿಡುಗಡೆ ಆಗಿದೆ. ಇವತ್ತು ಮೆಡಿಕಲ್ ಆಸ್ಪತ್ರೆಗೆ ಅನುದಾನ ಬಿಡುಗಡೆ ಆಗಿದೆ, ಮೆಡಿಕಲ್ ಕಾಲೇಜಿಗೆ ಅನುದಾನಕ್ಕೆ ಬಿಡುಗಡೆಗಾಗಿ ಕಾಯ್ತಾ ಇದೆ. 40 ಎಕರೆ ಜಮೀನನ್ನು ಕಾದಿರಿಸಲಾಗಿದೆ. ಅದೇ ಪ್ರದೇಶಕ್ಕೆ ಹೋಗುವಂಥ ರಸ್ತೆ ಇವತ್ತು ನಾವೆಲ್ಲ ನಿಂತಿರುವಂಥದ್ದು, ನೀವೆಲ್ಲ ಗಮನಿಸ್ತಾ ಇರುವಂಥ ಭಾಳ ಸುಂದರವಾದ ರಸ್ತೆ. ಈ ರಸ್ತೆಗೆ ಬಂದು ಮಠಂದೂರವರು ಹೇಳಿಕೆ ಕೊಡ್ತಾರೆ, ಅಲ್ಲಿ ಚರಂಡಿ ಆಗಲಿಲ್ಲ, ಅಲ್ಲಿ ಮಣ್ಣು ಹಾಕಲಿಲ್ಲ, ಇಲ್ಲಿ ದಾರಿ ಮುಚ್ಚಿದೆ, ಇಲ್ಲಿ ಹಾಗೆ ಆಯಿತು ಹೀಗೆ ಆಯಿತು ಅಂಥೇಳಿ ಅವರಿಗೆ ಹೊಟ್ಟೆ ನೋವಲ್ಲಿ ಏನೇನೋ ಮಾತಾಡಿದ್ದಾರೆ. ನಾನು ಅದಕ್ಕೆ ಉತ್ತರವಾಗಿ ಇವತ್ತು ಅದೇ ಪ್ರದೇಶಕ್ಕೆ ಬಂದು ನಿಮ್ಮನ್ನೆಲ್ಲ ಗಮನಿಸ್ತಾ ಇದ್ದೇವೆ. ನೀವೆಲ್ಲ ಗಮನಿಸ್ತಾ ಇರ್ಬೋದು ಈ ರೀತಿಯ ಅಭಿವೃದ್ಧಿಗಳು. ಆ ಕಾಂಕ್ರೀಟ್ ರಸ್ತೆಯನ್ನು ಒಮ್ಮೆ ಗಮನಿಸಿ, ಎಷ್ಟು ಅಚ್ಚುಕಟ್ಟಾಗಿ ಆಗಿದೆ. ರಸ್ತೆಯ ಆಚೆ ಈಚೆ ಮೊದಲು ಎಷ್ಟು ಜಾಗ ಇತ್ತು ಮತ್ತು ಈಗ ಹೇಗಾಗಿದೆ ಅಂತೇಳಿ ಗಮನಿಸ್ಬೋದು. ಮೊದಲು ಕೇವಲ 15 ಫೀಟ್ ಮಾತ್ರ ಅಲ್ಲಿ ರಸ್ತೆ, ಭಾಳ ಕಿರಿದಾದ ರಸ್ತೆ ಇತ್ತಲ್ಲಿ. ಎರಡೂ ಕಡೆಗಳಿಗೂ ಆ ಭಾಗದ ಜನರನ್ನು ಒಪ್ಪಿಸಿ ಅದಕ್ಕೆ ಬೇಕಾದ ಜಮೀನನ್ನು ಬಿಡುಗಡೆ ಮಾಡಿ ಇವತ್ತು ಅತ್ಯಂತ ಸುಂದರವಾದ ಸುಮಾರು 100 ಫೀಟ್ಗಳಿಗಿಂತಲೂ ಹೆಚ್ಚಿನ ರಸ್ತೆ ಇವತ್ತು ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದನ್ನು ಅವರು ಮೆಚ್ಚುಗೆಯ ಮಾತನ್ನಾಡುವುದು ಬಿಟ್ಟು ಇವತ್ತು ಅದಕ್ಕೆ ಹೊಟ್ಟೆ ಕಿಚ್ಚಿನಲ್ಲಿ ಈ ಭಾಗದ ಜನರಿಗೆ ತೊಂದರೆ ಆಗಿದೆ. ಯಾರು ಇವರ ಹತ್ರ ದೂರು ಕೊಟ್ಟದ್ದು ಮುಂದೆ ಬರಲಿ. ಇವರಿಗೆ ದೂರು ಕೊಟ್ಟವರು ಯಾರು? ಇಲ್ಲಿ ನಮಗೆ ರಸ್ತೆ ಮುಚ್ಚಿ ತೊಂದರೆ ಆಗಿದೆ ಅಂತ ಹೇಳಿದವರು ಯಾರು? ಇವರ ಹತ್ರ ಯಾರು ದೂರು ಕೊಡಲಿಲ್ಲ. ನಮಗೆ ಇಷ್ಟು ದಿನಗಳಲ್ಲಿ ಸಹ ಯಾರೂ ಹೇಳಲಿಲ್ಲ. ಎಲ್ಲರೂ ಮೆಚ್ಚುಗೆಯ ಮಾತನ್ನಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಇಷ್ಟು ಒಳ್ಳೆಯ ಕೆಲಸವನ್ನು 38 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಕೇವಲ 3 ಕಿಲೋಮೀಟರಿಗೆ 38 ಕೋಟಿ ರೂಪಾಯಿಯಲ್ಲಿ ಸುಮಾರು 1 ಫೀಟ್ ದಪ್ಪದ ಕಾಂಕ್ರೀಟನ್ನು ಹಾಕಿ ಎರಡೂ ಕಡೆಗಳಲ್ಲೂ ಡಬಲ್ ರೋಡನ್ನು ಅತ್ಯಂತ ಅಚ್ಚುಕಟ್ಟಾಗಿ, ಅಲ್ಲದೆ ನಮ್ಮ ಪುತ್ತೂರು ನಗರ ಪ್ರಾಧಿಕಾರದಿಂದ ಎರಡೂ ಕಡೆಗಳಲ್ಲಿ ಸರ್ಕಲನ್ನು ನಿರ್ಮಾಣ ಮಾಡುವುದರ ಮೂಲಕ ಇವತ್ತು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇಂಥ ಅನೇಕ ಕೆಲಸ ಕಾರ್ಯಗಳಿದೆ. ಅದನ್ನೆಲ್ಲವನ್ನು ಮಠಂದೂರವರು ನಮ್ಮ ಹತ್ರ ಒಮ್ಮೆ ಚರ್ಚೆಗೆ ಬರಲಿ, ನಿಮ್ಮ BJPಯವರು ನಮ್ಮ ಚರ್ಚೆಗೆ ಬರಲಿ, ನೀವು ಚರ್ಚೆ ಮಾಡೋಣ. ನಿಮ್ಮ ಕಾಲದಲ್ಲಿ ಏನು ಮಾಡಿದ್ದೀರಾ ಅಥವಾ ಈಗ ಏನಾಗ್ತಾ ಇದೆ ಪುತ್ತೂರಿನಲ್ಲಿ, ಈ ಎಲ್ಲ ಅಭಿವೃದ್ಧಿಗಳನ್ನು ಒಬ್ಬ ಶಾಸಕನಿಗೆ ಮಾಡಲು ಸಮರ್ಥರು ಎನ್ನುವುದರ ಬಗ್ಗೆ ನಾವು ನಿಮ್ಮ ಹತ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಅದು ಯಾವ ವಿಚಾರದ ಬಗ್ಗೆಯೂ ಸಹ ನಾವು ನಿಮ್ಮಲ್ಲಿ ಚರ್ಚೆಗೆ ಸಿದ್ಧರಿದ್ದೇವೆ. ಅದು ಬಿಟ್ಟು ಅಲ್ಲಿ ಇಲ್ಲಿ ಏನಾದರೂ ಒಂದು ಹೇಳಿಕೆ ಕೊಡುವಂಥದ್ದು ನಿಮಗೆ ನಾಚಿಕೆಗೇಡಿನ ವಿಚಾರ, ನಿಮಗೆ ಇದರಿಂದ ನಾಚಿಕೆ ಪಡುವಂಥ ವಿಚಾರ. ನಿಮ್ಮ BJPಯವರು ನಿಮ್ಮ ಜೊತೆಯಲ್ಲಿ ಯಾರೂ ಇಲ್ಲ, ಮತದಾರರೇ ಇಲ್ಲ. ನೀವು ಎಲ್ಲಿಯೂ ಸಹ ನಿಮಗೆ ಈ ಬಾರಿ ಬೋಣಿ ಆಗೋದಿಲ್ಲ. ಅದನ್ನು ನೀವು ಮನಸ್ಸಿನಲ್ಲಿಟ್ಟುಕೊಳ್ಳಿ. ಇವತ್ತು ಲಕ್ಷಾಂತರ ಮತಗಳು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅಶೋಕ್ ಕುಮಾರ್ ರೈ ಅವರ ಪರವಾಗಿ ಜನ ಇದ್ದಾರೆ. ಅದು ಪಕ್ಷಾತೀತವಾಗಿ ಅವರ ಜೊತೆಗಿದ್ದಾರೆ. ಅವರ ಕೆಲಸಕ್ಕೆ ಅಶೋಕ್ ಕುಮಾರ್ ರೈ ಅವರಂಥ ಕೆಲಸ ಮಾಡುವಂಥ ವ್ಯಕ್ತಿ, ನಾನು ಈಗಾಗಲೇ ಹೇಳಿದೆಲ್ಲ, ಯಾರನ್ನೂ ನಾವು ಉಲ್ಲೇಖ ಮಾಡಲಿಕ್ಕೆ ಆಗ್ತಾಯಿಲ್ಲ. ಒಬ್ಬ ಶಾಸಕರಾಗಿ ಇಷ್ಟು ಕೆಲಸ ಮಾಡುವವರು ಇರುವಾಗ ಅವರ ಬಗ್ಗೆ ನೀವು ಈ ರೀತಿಯೆಲ್ಲ ಹೇಳಿಕೆಯನ್ನು ಕೊಡುವಂಥದ್ದು ಯಾರು ಜನ ಮೆಚ್ಚೋದಿಲ್ಲ, ನಾವೆಂತೆಲ್ಲ ಒಪ್ಪುವುದಿಲ್ಲ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಭಾಗದ ಜನ ನೋಡಬೇಕು, ಈ ರಸ್ತೆಯನ್ನೊಮ್ಮೆ ಗಮನಿಸಬೇಕು. ಅದು ಬಿಟ್ಟು ಸುಮ್ಮನೆ ಹೇಳೋದು. ಮತ್ತು ಅವರಿಗೆ ಯಾರಿಗೋ ಕಾಂಟ್ರ್ಯಾಕ್ಟ್ ಕೊಟ್ಟರು, ಆ ಕಾಂಟ್ರ್ಯಾಕ್ಟ್ ಅವರಿಗೆ ಅರ್ಹತೆ ಇದ್ದವರು ಕಾಂಟ್ರ್ಯಾಕ್ಟ್ ಪಡ್ಕೊಳ್ತಾರೆ. ಕುಂದಾಪುರದವರು ಬರಲಿ ಅಥವಾ ಬೆಂಗಳೂರಿನಲ್ಲಿ ಬರಲಿ, ಮೈಸೂರಿನವರು ಬರಲಿ, ನಿಮಗೆ ಅದು ಯಾಕೆ? ನೀವು ಇದೇ ಕುಂದಾಪುರದವರಿಗೆ ಕಾಂಟ್ರ್ಯಾಕ್ಟ್ ನೀವೇ ಅಲ್ವ ಈ ರಸ್ತೆಯನ್ನು ಮೊದಲು ಕೊಟ್ಟವರು? ಆಗ ನಿಮ್ಮ ವ್ಯವಹಾರ ಏನಿತ್ತು ಅಂತೇಳಿ ನಾವು ನಿಮ್ಮ ಹತ್ರ ಕೇಳಬೇಕಾಗ್ತದೆ. ಇದೇ ರಸ್ತೆಯನ್ನು ನೀವು ಅದೇ ಕುಂದಾಪುರದವರಿಗೆ ನೀವು ಮೊದಲು ಕೊಟ್ಟವರು, ಮತ್ತೆ ಅದೇ ಕಾಂಟ್ರ್ಯಾಕ್ಟು ಒಳ್ಳೆಯ ಕೆಲಸ ಮಾಡಿದರೆ ಅವರಿಗೆ ಕೊಡ್ತಾರೆ ಹೊರತು ಕೆಲಸದಲ್ಲಿ ಯಾವ ಕೊರತೆಯನ್ನು ನಾವು ಗಮನಿಸುವುದಿಲ್ಲ. ಆಗಿರುವಾಗ
ಈ ರೀತಿ ಏನಾದರೂ ಆರೋಪ ಮಾಡುವುದನ್ನು ಸನ್ಮಾನ್ಯ ಮಠಂದೂರವರು ಬಿಡಬೇಕು. ನಿಮಗೆ ಅರ್ಹತೆ ಇದ್ದರೆ ಒಳ್ಳೆಯದನ್ನು ಒಪ್ಪಿಕೊಳ್ಳಿ, ಇಲ್ಲದಿದ್ದರೆ ಈ ತಂಟೆಗೆ ನೀವು ಬರಬೇಡಿ. ಇನ್ನು ಮುಂದುವರಿದು ನೀವು ಇನ್ನೂ ಏನಾದರೂ ಎಲ್ಲಾದರೂ ಮಾತಾಡಿದರೆ ನಿಮ್ಮ ಬಗ್ಗೆ ಮತ್ತೆ ನಾವು ಬೇರೆ ಬೇರೆ ರೀತಿಯಲ್ಲಿ ಉತ್ತರವನ್ನು ಬೇಕಾದೀತು ಎನ್ನುವಂಥ ಉತ್ತರದೊಂದಿಗೆ ಒಮ್ಮೆ ಬಳುವಾರಿನಿಂದ ಉಪ್ಪಿನಂಗಡಿ ರಸ್ತೆಯನ್ನು ಒಮ್ಮೆ ಎಲ್ಲರೂ ಗಮನಿಸಿ. ಎಷ್ಟು ಚೆನ್ನಾಗಿ ಆಗಿದೆ. ಸನ್ಮಾನ್ಯ ಅಶೋಕ್ ಕುಮಾರ್ ರವರು ಬಂದ ಮೇಲೆ ಈ ರಸ್ತೆಗೆ ಪ್ರಥಮ ಆದ್ಯತೆಯನ್ನು ನೀಡಿ ಭಾಳ ಸುಂದರವಾದ ರಸ್ತೆ ನಿರ್ಮಾಣಗೊಳ್ತಾ ಇದೆ. ಹಾರಾಡಿ ಬ್ರಿಡ್ಜ್ ಮೇಲೆ ಭೂಮಿ ಸ್ವಾಧೀನ ಮಾಡಲಿಕ್ಕೆ ಬಾಕಿ ಉಂಟಾ? ಹಾರಾಡಿ ಭೂಮಿಯ ಹತ್ತಿರದಲ್ಲಿ ಈಗಾಗಲೇ ಒಂದು ಇಕ್ಕಟ್ಟಾದ ರಸ್ತೆ ನಿರ್ಮಾಣ ಆಗಿ ಸ್ವಲ್ಪ ಕಷ್ಟ ಆಗಿದ್ದರೂ ಸಹ ಅದು ಖಾಸಗಿ ಜಮೀನು ಬದಿಯಲ್ಲಿದೆ. ಖಾಸಗಿ ಜಮೀನವರು ಬಿಡಲಿಲ್ಲ, ಅವರು ನ್ಯಾಯಾಲಯಕ್ಕೆ ಹೋಗ್ತಾರೆ. ಇದೆಲ್ಲ ನಮಗೆ ಗೊತ್ತಿದ್ದಂಥ ವಿಚಾರ. ನ್ಯಾಯಾಲಯಕ್ಕೆ ಹೋದ ನಂತರ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಯಾರು ಏನು ಮಾಡುವಾಗಿಲ್ಲ. ಆಗಿದ್ದರೂ ಸಹ ಅವರಲ್ಲಿ ಸೌಹಾರ್ದ ಮಾತುಕತೆಗೆ ಪ್ರಯತ್ನಗಳಾಗಿದೆ. ನ್ಯಾಯಾಲಯದಲ್ಲಿ ನಮಗೆ ಅನುಕೂಲ ಆಗ್ತದೆ, ಸಾರ್ವಜನಿಕ ದೃಷ್ಟಿಯಲ್ಲೆಲ್ಲ ಆಗ್ತದೆ. ಅದನ್ನು ಇಟ್ಕೊಂಡು ಇವರು ಬಂದು ಮಾತಾಡ್ತಾರೆ. ಅಲ್ಲಿ ರಸ್ತೆ ಕಿರಿದಾಗಿದೆ, ಅಲ್ಲಿ ಮಣ್ಣು ಹಾಕಿದ್ದಾರೆ, ಇಲ್ಲಿ ಗುಂಡಿ ಆಗಿದೆ, ಇಲ್ಲಿ ಸೈಡಿಗೆ ಮಣ್ಣು ಹಾಕಲಿಲ್ಲ, ಎಲ್ಲವೂ ಆಗ್ತದೆ. ನೀವೇನು ಅದಕ್ಕೆ ನಿಮ್ಮ ಸ್ಟೇಟ್ಮೆಂಟ್, ನಿಮ್ಮ ಅಭಿಪ್ರಾಯ ನಮಗೆ ಬೇಕಾಗಿಲ್ಲ. ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ಚೆನ್ನಾಗಿ ಮೂಡಿ ಬರ್ತದೆ. ಸನ್ಮಾನ್ಯ ಮಾಜಿ ಶಾಸಕರಾದಂಥ ಮಠಂದೂರವರೇ, ನೀವು ಬಳುವಾರಿನಲ್ಲಿ ನಮ್ಮ ಶಾಸಕರ ವಿರುದ್ಧ ಏನಾದರೂ ಮಾತಾಡಬೇಕು ಅಂತೇಳಿ ನೀವು ಆ ರಸ್ತೆಯ ವಿಚಾರದ ಬಗ್ಗೆ ಏನೇನೋ ಮಾತಾಡ್ತೀರ. ನಿಮ್ಮ ಮನೆಗೆ ಹೋಗುವ ರಸ್ತೆಯನ್ನೊಮ್ಮೆ ನೀವು ಗಮನಿಸಿ. ನಿಮ್ಮ ಮನೆಗೆ ಹೋಗುವ ರಾಜ ರಸ್ತೆ, ನ್ಯಾಷನಲ್ ಹೈವೇನ್ನೊಮ್ಮೆ ಗಮನಿಸಿ. ಮತ್ತು ನಾವು ಬಹಳ ವರ್ಷಗಳ ತನಕ ನಾವು ಮಾಣಿಯಿಂದ ಉಪ್ಪಿನಂಗಡಿ ಅಥವಾ ರಾಜ ರಸ್ತೆಯನ್ನು, ಹೆದ್ದಾರಿಯನ್ನು ನಾವು ಗಮನಿಸಿದ್ದೆವು. 8-10 ವರ್ಷಗಳ ಕಾಲ ಪರಿಪೂರ್ಣ ಆಗದೆ ಮಾಣಿಯಲ್ಲಿ ನಾವು ಮಂಗಳೂರಿಗೆ ಹೋಗ್ತಾ ಇರುವಾಗ, ಕಲ್ಲಡ್ಕದ ರಸ್ತೆಯಲ್ಲೆಲ್ಲ ಹೋಗ್ತಾ ಇರುವಾಗ ಎಷ್ಟು ಸಲ ನಾವು ಪ್ರತಿಭಟನೆ ಮಾಡಬೇಕಾಗಿತ್ತು. ಅದರ ಬಗ್ಗೆ ನೀವು ಆಗ ಮಾತಾಡಿದ್ದೀರಾ? ನೀವು ಕೇವಲ 3 ತಿಂಗಳಿನಲ್ಲಿ ಇಲ್ಲಿ ಒಂದು ರಸ್ತೆಯ ಬಗ್ಗೆ, ಸಣ್ಣ ವಿಚಾರದ ಬಗ್ಗೆ ನೀವು ಮಾತಾಡುವವರು, ನಿಮ್ಮ ಮನೆಗೆ ಹೋಗುವ ರಸ್ತೆಯ ಬಗ್ಗೆ ನಮಗೀಗ ದೂರು ಬರ್ತಾ ಇದೆ. ನಮ್ಮ ಹತ್ರ ಅನೇಕ ಜನ ಹೇಳಿದರು, ಮೊದಲು ಅವರ ಮನೆಗೆ ಹೋಗುವ ರಸ್ತೆಯನ್ನೊಮ್ಮೆ ನೋಡಲಿ, ಮತ್ತೆ ಅವರು ಬಳುವಾರಿನ ರಸ್ತೆಯ ಬಗ್ಗೆ ಮಾತಾಡಲಿ ಅಂತೇಳಿ. ಅದರ ಬಗ್ಗೆ ನೀವು ನಿಮ್ಮ ಪಾರ್ಲಿಮೆಂಟ್ ಸದಸ್ಯರು ಬ್ರಿಜೇಶ್ ಶೌಟರಲ್ಲಿ ಮಾತಾಡಿದ್ದೀರಾ? ಅಥವಾ ಅವರ ವಿರುದ್ಧ ಪ್ರತಿಭಟನೆ ಮಾಡಿದ್ದೀರಾ? ಅಥವಾ ಅದನ್ನು ಸರಿಪಡಿಸಲಿಕ್ಕೆ ಏನಾದರೂ ಹೇಳಿದ್ದೀರಾ? ಅದನ್ನು ಬಿಟ್ಟು ಈ ಎಲ್ಲ ಸಣ್ಣ ಪುಟ್ಟ ವಿಚಾರಗಳನ್ನು ಹಿಡ್ಕೊಂಡು ನೀವು ಏನೂ ಇಲ್ಲದ್ದೇನೋ ಏನೋ ಒಂದು ರೀತಿಯ ಉತ್ಪ್ರೇಕ್ಷೆಯಾಗಿ ಮಾತಾಡುವಂಥದ್ದು ನಿಮಗೆ ಹಿತ ತರುವಂಥದ್ದಲ್ಲ. ಹಾಗಾಗಿ ನಿಮಗೆ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಮನೆಗೆ ಹೋಗುವ ದಾರಿ ಮತ್ತು ಆ ಹೆದ್ದಾರಿಯನ್ನು ಸರಿಪಡಿಸಲಿಕ್ಕೆ ಅವಶ್ಯಕತೆ ಇದ್ದರೆ ನಮ್ಮ ಶಾಸಕರನ್ನೊಮ್ಮೆ ಭೇಟಿಯಾಗಿ ಅದನ್ನು ಸಹ ಸರಿಪಡಿಸುವಂಥ ಕೆಲಸಕ್ಕೆ ನೀವು ಮುಂದೆ ಹೋಗಿ ಅಂತೇಳಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.